ಕಾರ್ಕಳ ತಾಲೂಕಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಜನರು ಕೃಷಿಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಕೃಷಿಕರು ಕೃಷಿ ಮಾಡುತ್ತಿರುವ ಜಮೀನಿನ ಬಗ್ಗೆ 11 ಈ ನಕ್ಷೆ ಅಥವಾ ಪ್ಲಾಟಿಂಗ್ ಮಾಡುವ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ಸರ್ವೆ ಕಾರ್ಯಗಳು ನಡೆಯದೆ ಜನಸಾಮಾನ್ಯರು ಕಷ್ಟ ನಷ್ಟ ಹೇಳತೀರದ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಸರ್ವೇಯರ್ಗಳು, ಶಾಸಕರು, ತಹಶೀಲ್ದಾರರು ಮಾತನ್ನ ಕೇಳದೆ ಮನಬಂದಂತೆ ವರ್ತಿಸುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಹರೀಶ್ ಚಂದ್ರ ಹೆಗ್ಗಡೆ ಆರೋಪಿಸಿದ್ದಾರೆ. ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ಲಾಟಿಂಗ್ ಮಾಡುವ ಸಂದರ್ಭದಲ್ಲಿ ಆತನ ಒಂದು ಸರ್ವೆ ನಂಬರ್ನಲ್ಲಿ ಅನೇಕ ಸಬ್ ಡಿವಿಷನ್ಸ್ಗಳನ್ನು ಹೊಂದಿದ್ದಲ್ಲಿ ಪ್ರತಿಯೊಂದು ಸಬ್ ಡಿವಿಷನ್ಗಳಿಗೂ ಇತ್ತೀಚಿನ ದರ ಪಟ್ಟಿಯ ಪ್ರಕಾರ 1200 ರೂಪಾಯಿ ಪಾವತಿಸಬೇಕಾಗುತ್ತದೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಮತ್ತು ನಾವು 1200 ಒಂದು ಸಬ್ ಡಿವಿಷನ್ಗೆ ಕಟ್ಟಿದರೆ ಸರ್ವೆ ನಂಬರ್ ಇಟ್ಟೆ ಅದರಲ್ಲಿ 4-5 ಇದ್ದರೂ 5 ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಒಬ್ಬ ಪಟ್ಟದಾರನಿಂದ ಕೊಡಬೇಕಾಗ್ತದೆ. ಮತ್ತು ಅದನ್ನು ಅಳತೆ ಮಾಡುವಾಗ 5 ಮಂದಿ ಸಹ ಬರೋದಿಲ್ಲ, ಒಬ್ಬನೇ ಬಂದು ಅದನ್ನು ಪೆಂಡಿಂಗ್ ಇಟ್ಟು ಹೋಗ್ತಾರೆ. ಫೈಲ್ ಕ್ಲೋಸ್ ಮಾಡುವಾಗ ಸಹ ಯಾರನ್ನು ಸಹ ಕೇಳೋದಿಲ್ಲ. ಆದ್ದರಿಂದ ಹಿಂದಿನ ಹಾಗೆಯೇ ಆಯಾಯ ತಾಲೂಕಿನ ಗ್ರಾಮ ಕರ್ಣಿಕರಿಗೆ ಗ್ರಾಮದಲ್ಲಿ ಅಧಿಕಾರ ನಕ್ಷೆಗೆ ಮತ್ತು RTC ಸಿಗುವಂತೆ ಮಾಡಬೇಕಂತೇಳಿ ಕೇಳೋದು. ಇವರ ಅಧಿಕಾರವನ್ನು ತೆಗೆದಲ್ಲ, ಇವರು ಇರುವ ಹಾಗೆಯೇ ಹಿಂದಿನಂತೆಯೇ ಗ್ರಾಮ ಕರ್ಣಿಕರಿಗೆ ಮತ್ತು ನಕ್ಷೆ ಇವರಿಗೆ ಹೇಗೆ ಎಲ್ಲ ಅಧಿಕಾರ ಉಂಟು ಅದನ್ನು ನೀಡಬೇಕಂತೇಳಿ ಹೇಳೋದು. ಈ ಸಂದರ್ಭದಲ್ಲಿ ಕುಕ್ಕುಂದೂರು ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ರಾವ್ ಉಪಸ್ಥಿತರಿದ್ದರು.